ಕರಾವಳಿಯ ಗಂಡುಕಲೆ ಯಕ್ಷಗಾನ ಇತ್ತೀಚಿನ ವರ್ಷಗಳಲ್ಲಿ ದೂರದ ಊರುಗಳಲ್ಲಿ ಪ್ರಸಿದ್ಧಿ ಪಡೆದು ವಿದೇಶದಲ್ಲೂ ತನ್ನ ಕಂಪನ ಪಸರಿಸುತ್ತಿದೆ. ಹೀಗಾಗಿ ಯಕ್ಷಗಾನದಂತಹ ಶ್ರೇಷ್ಠ ಕಲೆಯನ್ನ ಕಲಿಯಬೇಕು ಅನ್ನೋ ಆಸಕ್ತಿಯಿಂದ ಉತ್ತರ ಭಾರತದವರು ಕರಾವಳಿಗೆ ಬಂದು ನಾಟ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ರಂಗಸ್ಥಳದಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕೋದಕ್ಕೆ ತಯಾರಾಗ್ತಾ ಇದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಹಿಂದೆ ಕರಾವಳಿಗೆ ಮಾತ್ರ ಸೀಮಿತವಾಗಿದ್ದ ಯಕ್ಷಗಾನ ಈಗ ಸಾಗರದ ಆಚೆಗೂ ತನ್ನ ಪ್ರಸಿದ್ಧಿಯನ್ನ ವಿಸ್ತಾರ ಮಾಡಿದೆ. ಮಾತ್ರವಲ್ಲ, ವಿದೇಶದಲ್ಲೂ ಚೆಂಡಿಯ ಸದ್ದನ್ನ ಕೇಳುವಂತಾಗಿದೆ. ಹೀಗಾಗಿ ಇಂತಹ ವಿಶಿಷ್ಟ ಕಲೆಯನ್ನ ತಾವು ಕರಗತ ಮಾಡಬೇಕು ಅಂತ ಉತ್ತರ ಭಾರತದ ಯುವಕ ಯುವತಿಯರು ದಕ್ಷಿಣದ ಕರಾವಳಿಗೆ ಬಂದಿದ್ದಾರೆ. ಯಕ್ಷಗಾನ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಹೌದು, ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಹೊಸದಿಲ್ಲಿಯ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಸೇರಿದಂತೆ ವಿವಿಧ ರಾಜ್ಯದ ವಿದ್ಯಾರ್ಥಿಗಳು ಬಂದು ಯಕ್ಷಗಾನ ತರಬೇತಿಯನ್ನ ಪಡಿತಾ ಇದ್ದಾರೆ. ಬನ್ನಂಜೆ ಸಂಜೀವ ಸುವರ್ಣ ಅವರ ಮಾರ್ಗದರ್ಶನದಲ್ಲಿ ಒಟ್ಟು 14 ಮಂದಿ 1 ತಿಂಗಳವರೆಗೆ ಉಚಿತ ಯಕ್ಷಗಾನ ತರಬೇತಿಯನ್ನ ಪಡಿತಾ ಇದ್ದಾರೆ. ಈಗ ಇಲ್ಲಿ ನಡೆಯುತ್ತಿರುವ 1 ತಿಂಗಳ ಯಕ್ಷಗಾನ ಶಿಬಿರದಲ್ಲಿ ಇವರ ಜೊತೆ ನಾನು ಗುರುಗಳಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. ಏನಂದರೆ ಈ ನಮ್ಮ ಶಿಬಿರದಲ್ಲಿ ಸುಮಾರು 6-7 ರಾಜ್ಯಗಳಿಂದ ವಿದ್ಯಾರ್ಥಿಗಳಿದ್ದಾರೆ. ಬೆಂಗಳೂರು, ದೆಹಲಿ, ಲಕ್ನೋ, ಪುಣೆ, ಚೆನ್ನೈ, ಸಿಕ್ಕಿಂ, ಹೀಗೆ ಹಲವಾರು ಬೇರೆ ಬೇರೆ ರಾಜ್ಯಗಳ ವಿದ್ಯಾರ್ಥಿಗಳಿದ್ದಾರೆ. ಸಂಜೀವ್ ಗುರುಗಳು ಹೊರಗಡೆ ಬೇರೆ ಬೇರೆ ಥಿಯೇಟ್ರ್ಗಳಲ್ಲಿ ಹೋಗಿ ಯಕ್ಷಗಾನದ ನಾಟಕಗಳಲ್ಲಿ ಅಂದರೆ ರಂಗಭೂಮಿಗಳಲ್ಲಿ ಯಕ್ಷಗಾನದ ಬಳಕೆ ಹೇಗೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಬಿ ಕಾರಂತರಿಂದ ಹಿಡಿದು ಸಂಜೀವ್ ಗುರುಗಳ ತನಕ ಅಥವಾ ನಮ್ಮ ಚಿದಂಬರ ಜಂಬೆ ಸಾರು, ಐತಾಳ್ ಸಾರು, ಹೀಗೆ ತುಂಬ ಅದನ್ನು ಬಳಸ್ಕೊಂಡಿದ್ದಾರೆ ಯಕ್ಷಗಾನ. ಅಂತೆಯೇ ಆ ಕಾರಣದಿಂದ ನಾಟಕದ ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಯುವುದಕ್ಕಾಗಿ ಬರ್ತಿದ್ದಾರೆ. ಅವರಿಗಾಗಿ ನಮ್ಮ ಈ ಕಾರ್ಯಾಗಾರವನ್ನು ಯಕ್ಷಗಾನ ಕೇಂದ್ರ ಹಮ್ಮಿಕೊಂಡಿರುತ್ತದೆ. ಅವರಿಗೆ ದಿನನಿತ್ಯ 5:30-6 ಗಂಟೆಯಿಂದ ಶುರು ಆದರೆ ಯಕ್ಷಗಾನ ತರಗತಿ, ಯಕ್ಷಗಾನದ ಬೇರೆ ಬೇರೆ ವ್ಯಾಯಾಮಗಳು, ಮತ್ತು ತಾಳ, ಹೆಜ್ಜೆ, ಸ್ವರಾಭ್ಯಾಸ, ಮತ್ತು ನಮ್ಮ RRCಯಲ್ಲಿ ತುಳುನಾಡಿನ ಕಲೆಗಳ ದಾಖಲೀಕರಣಗಳನ್ನು ಅವರಿಗೆ ತೋರಿಸೋದು. ಅಂದರೆ ಬರೀ ಯಕ್ಷಗಾನ ಮಾತ್ರ ಅಲ್ಲ, ಈ ತುಳುನಾಡಿಗೆ ಬಂದಂಥವರು ಬೇರೆ ಬೇರೆ ಕಲೆಗಳನ್ನು ಅರ್ಥ ಮಾಡ್ಕೊಳ್ಳಿ, ಕಲೀಲಿ ಅನ್ನೋ ಕಾರಣಕ್ಕೆ ಬೆಳಗ್ಗೆ 5ರಿಂದ ಸಂಜೆ 7 ಗಂಟೆಯವರೆಗೂ ತಾಳ ಕುಣಿತ, ಭಾವಾಭಿನಯ, ರಾಮಾಯಣ, ಮಹಾಭಾರತ ಪಾಠಗಳು ಹಾಗೂ ರಂಗಕ್ರಿಯೆಗಳ ತರಬೇತಿ ನಡೆಯುತ್ತೆ. ಇತ್ತ ವಿದ್ಯಾರ್ಥಿಗಳು ಕರಾವಳಿ ಭಾಷೆ, ಸಂಸ್ಕೃತಿಯನ್ನ ಕಲಿಯುತ್ತಾ ಯಕ್ಷಗಾನಕ್ಕೆ ಹೊಂದಿಕೊಳ್ಳುತ್ತಿದ್ದಾರೆ. ഞാൻ 4 months ಕಲ್ತೊಂದಲ್ಲ ಆ್ಯಂಡ್ ಅವನೇ ಕಂಟಿನ್ಯೂ ಮಲ್ಪರೋಣ ಮೂಲಿತ್ತಾನ್ PhD ಸೇರೊಂದೊಲ್ಲೆ ವರ್ಕ್ಶಾಪ್ ಎಕ್ಸ್ಪೀರಿಯನ್ಸ್ಲ ಒಂದೆನ್ನ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಸ್ಟೂಡೆಂಟ್ಸ್ ಮಧ್ಯ 6 o'clock ಫಸ್ಟ್ ಕ್ಲಾಸ್ ಉಪ್ಪುಂಡು 6 to 7 ಬಕ್ಕ 7 to 8 ನನ್ನೊಂಜಿ ಸಂಗೀತ ಕ್ಲಾಸ್ ಉಪ್ಪುಂಡು ಬಕ್ಕ MGM ಕಾಲೇಜ್ ಎಂಕ್ಲೆಗ್ ರೇರ್ ಯಕ್ಷಗಾನ ಬಕ್ಕ ಗೊಂಬೆ ಆಟ ಮತ್ತು ವಿಡಿಯೋಸ್ ತೋಜಾವೇರು. जब हम यक्षगान की बात करते हैं तो हम देखते हैं इसमें ये सिर्फ एक डांस फॉर्म ही नहीं है, इसमें बहुत रिदम, वॉइस, मूवमेंट और आपकी पूरी बॉडी अलाइनमेंट बहुत ज़रूरी है. तो आई थिंक मुझे ऐसा लगता है कि मैं अपने आर्ट में इसको कहीं ना कहीं अमेलगमेट करना चाहूँगी ताकि मतलब मुझे हेल्प मिले एक फिजिकल पीस क्रिएट करने में. ಒಟ್ನಲ್ಲಿ ಕಲೆ ಮತ್ತು ಕಲಾವಿದನಿಗೆ ಭಾಷೆ ಮತ್ತು ಸಾಕ್ಷಿ ಅಂದ ಹಾಗೆ ಉತ್ತರ ಭಾರತದವರು ಯಕ್ಷಗಾನ ಕಲೆಯನ್ನ ಕಲಿತು ಉತ್ತಮ ಕಲಾವಿದರಾಗಿ ಬೆಳೆದು ಹೆಸರನ್ನ ಮಾಡಲಿ ಅನ್ನುವುದೇ ನಮ್ಮ ಆಶಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲಾ ನ್ಯೂಸ್ 24/7 ಉಡುಪಿ.